ಕುಂದಾಪುರದಲ್ಲಿನ ರಾಷ್ಟ್ರೀಯ ಹೆದ್ದಾರಿ 60ರ ಮುಳ್ಳಿಕಟ್ಟೆಯಲ್ಲಿ ಮದ್ಯಪಾನ ನಶೆಯಲ್ಲಿ ಯದ್ವಾತದ್ವಾ ಕಂಟೈನರ್ ಚಲಾಯಿಸಿದ ಚಾಲಕ ಅವಾಂತರವನ್ನು ಸೃಷ್ಟಿಸಿದ್ದಾನೆ. ಬರೋಬ್ಬರಿ 4 ಕಿಲೋಮೀಟರ್ ತನಕ ಬ್ಯಾರಿಕೇಡ್ ಎಡೆ ತಂದು ಕಂಟೈನರ್ನಿಂದಾಗಿ ಭಾರಿ ಆತಂಕ ಸೃಷ್ಟಿಯಾಗಿತ್ತು. ಬ್ಯಾರಿಕೇಡ್ ಅರಾಟೆ ಸೇತುವೆ ತಡೆಗೋಡೆಗೂ ಡಿಕ್ಕಿಯನ್ನು ಹೊಡೆದಿದ್ದು ಕಂಟೈನರ್ ನಿಲ್ಲಿಸಲು ಮುಳ್ಳಿಕಟ್ಟೆ ರಿಕ್ಷಾ ಚಾಲಕರು ಹರಸಾಹಸವನ್ನು ಪಟ್ಟಿದ್ದಾರೆ. ಕೊನೆಗೆ ಕಂಟೈನರ್ ಗಾಜಿಗೆ ಕಲ್ಲನ್ನು ಎಸೆದು ಅದನ್ನು ನಿಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೆಮ್ಮಾಡಿಯ WFK ಬಳಿ ಕಂಟೈನರ್ ತಡೆದ ಸಾರ್ವಜನಿಕರು ಚಾಲಕನನ್ನ ಕೆಳಗೆ ಇಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಚಾಲಕ ಗಾಂಜಾ ಸೇವಿಸಿರುವ ಕುರಿತು ಶಂಕೆ ವ್ಯಕ್ತವಾಗಿದ್ದು ಛತ್ತೀಸ್ಗಢ ನೋಂದಣಿಯ ಕಂಟೈನರ್ ಇದಾಗಿದ್ದು ಇದರಲ್ಲಿ ಕುರುಚಲು ಹುಲ್ಲನ್ನು ಸಾಗಾಟ ಮಾಡಲಾಗ್ತಾ ಇತ್ತು. ಘಟನಾ ಸ್ಥಳಕ್ಕೆ ಆಗಮಿಸಿದ ಕುಂದಾಪುರ ಸಂಚಾರಿ ಪೊಲೀಸರು ವಾಹನ ಹಾಗೂ ಚಾಲಕನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸಿದರು. ನಾನು ಅದಕ್ಕೋಸ್ಕರ ಎಲ್ಲ ಸ್ಟ್ಯಾಂಡರ್ಡ್ ವಸ್ತು ಹೇಳಿದ್ದೆ ರೋಡ್ ಸೈಡ್ ಎಲ್ಲ ಇದೇ ಇಷ್ಟ ರಿವರ್ಸ್ ರಿವರ್ಸ್ ಮಾಡಿ